ನಾವು ಬೆಂಗಳೂರು ಹೊರಟು ತುಮಕೂರಿಂದ ವಾಪಸ್ ಬಂದ್ವಿ. ನಾವು ಬೆಂಗಳೂರು ಹೊರಟಿದ್ದಲ್ವಾ, ತುಮಕೂರಿಂದ ವಾಪಸ್ ಬಂದು ಹುಡುಗರಿಗೆ ಬನ್ನಿ ಅಂತಲ್ಲ ಫೋಟೋ ಹಾಕೊಂಡಿದ್ದೀವಿ ಬಿಡಿ, ಸಜ್ಜು ಬಂದು ಹಾಕೊಂಡಿದ್ದೀವಿ. ವಾಡಿಕೆಗಿಂತಲೂ ತೀವ್ರ ಮಳೆ ಕಡಿಮೆ ಆಗಿತ್ತು. ಈ ಒಂದು ಭಾಗದ ಜೀವನ ನಡೆಯತಕ್ಕಂಥ ಕಾವೇರಿ ನದಿ ಅದಕ್ಕೆ ಅಣೆಕಟ್ಟು ಭರ್ತಿನೇ ಆಗ್ತಾನೆ. ಕೊನೆಗೆ ಮಂಡ್ಯ ಭಾಗದ ರೈತರಿಗೆ ವ್ಯವಸಾಯಕ್ಕೂ ಕೂಡ ನೀರಿಲ್ಲ, ಕುಡಿಯೋಕ್ಕೂ ನೀರು ಇಲ್ಲದಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಕೊಳ್ಳದ ಭಾಗದ ರೈತರ ಮತ್ತೆ ಕುಡಿಯೋ ನೀರನ್ನ ಒಂದು ಸಮಸ್ಯೆಯನ್ನು ಗಮನ ಇಟ್ಕೊಳ್ಳದೆ ಅನಾವಶ್ಯಕವಾಗಿ ಮೊದಲೇ ನೀರು ಬಿಟ್ಟಿದ್ದು ಮತ್ತು ರಾಜ್ಯ ಸರ್ಕಾರ ತಪ್ಪು. ನಂತರ ಕೋರ್ಟ್ನಲ್ಲಿ ಸಮರ್ಪಕವಾದ ವಾದ ಮಂಡಿಸಿದೆ. ಇಲ್ಲಿಯ ಸಾಧಕ ವಾದಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋಕ್ಕಾಗದೇ ಇರತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಏನು ಮೊನ್ನೆ ದಿವಸ ಮಂಡ್ಯ ಬಂದ್ ಮಾಡಿದ್ದಾರೆ, ಅದು ಕೂಡ ಸರ್ಕಾರ ಲೆಕ್ಕ ತಗೊಂಡಿಲ್ಲ. ಮಂಗಳವಾರ ಬೆಂಗಳೂರಿಗೆ ಬಂದ್ ಕರೆದಿದ್ದಾರೆ. ಆ ಬಂದ್ಗೆ ರಾಮನಗರ ಜಿಲ್ಲೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು. ಜೊತೆಗೆ ನಾವು ಕೂಡ ಕನಕಪುರ ಎಲ್ಲ ಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆ ಎಲ್ಲರೂ ಕೂಡ ಜೊತೆಗೂಡಿ ಅವತ್ತೊಂದು ದಿವಸಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ ನನ್ನ ಮಾತನ್ನು. ಕರ್ನಾಟಕ ರಾಜ್ಯದ ವಾಸ್ತವಾಂಶವನ್ನು ಸುಪ್ರೀಂ ಕೋರ್ಟ್ಗೆ ಸರಿಯಾದ ರೀತಿಯಲ್ಲಿ ತಿಳಿಸಿದೆ. KRS ಅಲ್ಲಿರ್ಬೋದು, ಕಬಿನಿಲಿರ್ಬೋದು, ಎಷ್ಟಿದೆ ನೀರು, ಎಷ್ಟು ಪ್ರಮಾಣದಲ್ಲಿದೆ, ಅದು ನಮಗೆ ಎಷ್ಟು ಬೇಕು, ಇಲ್ಲಿ ಜನಗಳಿಗೆ ಕುಡಿಯೋ ನೀರು ಎಷ್ಟು ಬೇಕು, ಮತ್ತು ವ್ಯವಸಾಯಕ್ಕೆ ಎಷ್ಟು ಬೇಕು ಅನ್ನೋದನ್ನ ಯಾವುದನ್ನು ಸರಿಯಾದ ರೀತಿ ವಾಸ್ತವಾಂಶ ತಿಳ್ಕೊಳ್ಳದೆ ಸುಪ್ರೀಂ ಕೋರ್ಟಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡೋಕ್ಕೆ ನಿಷ್ಕ್ರಿಯ ಆಗಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಅವೈಜ್ಞಾನಿಕ ಆದೇಶ ನೀಡಿರುವಂಥ ಸುಪ್ರೀಂ ಕೋರ್ಟ್ನ ಇದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದೊಂದು ಬಂದ್ಗೆ ಕರೆ ನೀಡ್ತಾ ಇದ್ದೀವಿ. ಮಂಗಳವಾರ ಬೆಂಗಳೂರು ಬಂದಿರುತ್ತೆ, ಮತ್ತೆ ರಾಮನಗರ ಕೂಡ ಬಂದಾಗುವಂತ ಎಲ್ಲ ಅವಕಾಶ ಇದೆ. ಯಾಕೆಂದ್ರೆ ಇವತ್ತು ಅದು ಮೀಟಿಂಗ್ ನಡೀತಾ ಇದೆ. ಇವಾಗ ರಾಮನಗರಪುರ ಬಂದಾಗಬೇಕು ಅಂತ ನಾವು ಮಾಡ್ತೀವಿ.